ವಿಮಾನ ಪ್ರಯಾಣಿಕರಿಗೆ ಶಾಕ್. ಗಲ್ಫ್ ಸಂಪರ್ಕ ತಾತ್ಕಾಲಿಕ ಸ್ಥಗಿತ. ಇಸ್ರೇಲ್ ಇರಾನ್ ಸಂಘರ್ಷದ ಕಾರಣ ಮಾರ್ಚ್ 4ರವರೆಗೆ ಮಂಗಳೂರು ಮತ್ತು ಗಲ್ಫ್ ರಾಷ್ಟ್ರಗಳ ನಡುವಣ ವಿಮಾನ ಸಂಚಾರವನ್ನು ರದ್ದು ಮಾಡಲಾಗಿದೆ. ಮಾರ್ಚ್ 3ರ ಮಂಗಳೂರು ದೋಹಾ IX821, ದೋಹಾ ಮಂಗಳೂರು IX822, ಮಂಗಳೂರು ದುಬೈ IX813, ಮಾರ್ಚ್ 4ರ ದುಬೈ ಮಂಗಳೂರು IX814, ಮಾರ್ಚ್ 3ರ ಮಂಗಳೂರು ಕುವೈಟ್ IX851, ಮಾರ್ಚ್ 4ರ ಕುವೈಟ್ ಮಂಗಳೂರು IX852, ಮಾರ್ಚ್ 3ರ ಮಂಗಳೂರು ದಮಾಮ್ IX847, ಮಾರ್ಚ್ 4ರ ದಮಾಮ್ ಮಂಗಳೂರು IX848, ಮಾರ್ಚ್ 3ರ ಮಂಗಳೂರು ಅಬುದಾಬಿ, ಮಾರ್ಚ್ 4ರ ಅಬುದಾಬಿ ಮಂಗಳೂರು IX816 ವಿಮಾನಗಳ ಸಂಚಾರ ರದ್ದಾಗಿದೆ ಎಂದು ವಿಮಾನ ನಿಲ್ದಾಣದ ವಕ್ತಾರರು ತಿಳಿಸಿದ್ದಾರೆ.